ಕಾಪು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ವತಿಯಿಂದ ನಡೀತಾ ಇರುವ 40ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಧಾರ್ಮಿಕ ಸಭೆಯಲ್ಲಿ ಮೂಡುಬಿದ್ರೆಯ ಆಳ್ವಾಸ್ ಫೌಂಡೇಶನ್ನ ಸಂಸ್ಥಾಪಕ ಎಂ ಮೋಹನ್ ಆಳ್ವ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಧರ್ಮ ಮತ್ತು ಸಂಸ್ಕೃತಿ ಒಂದೇ ನಾಣ್ಯದ ಎರಡು ಮುಖಗಳು. ಧರ್ಮ ಮನುಕುಲಕ್ಕೆ ಸಂಸ್ಕಾರವನ್ನು ಕೊಟ್ಟರೆ ಸಂಸ್ಕೃತಿ ಒಳ್ಳೆಯ ಮನಸ್ಸುಗಳನ್ನು ಕಟ್ಟಿಕೊಡುತ್ತೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳ ಮುಖಾಂತರ ಸಮಾಜ ಕಟ್ಟುವುದು ಇಂದಿನ ಅಗತ್ಯವೂ ಆಗಿದೆ ಎಂದರು. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ, ನಮ್ಮಲ್ಲಿ ಗಣೇಶೋತ್ಸವ ಸಮಿತಿಗಳು ಧಾರ್ಮಿಕ ಆಚರಣೆಯೊಂದಿಗೆ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಗುರು ಹಿರಿಯರನ್ನ ಸಾಧಕರನ್ನ ಗುರುತಿಸಿ ಗೌರವಿಸ್ತಾ ಇರುವುದು ಉತ್ತಮ ಕಾರ್ಯವಾಗಿದೆ ಎಂದರು. ಇದೇ ಸಂದರ್ಭ ಸಮಿತಿಯ ವತಿಯಿಂದ ಮೋಹನ್ ಆಳ್ವ, ಸಮಿತಿಯ ಅರ್ಚಕರಾದ ಶ್ರೀ ಕಮಲಾಕ್ಷ ಭಟ್, ಕಾಪು ಹೊಸ ಮಾರಿಗುಡಿ ಅರ್ಚಕರಾದ ಶ್ರೀನಿವಾಸ ತಂತ್ರಿ ಮತ್ತು ಗಣಪತಿಗೆ ಮುಂಡಕ್ಕೆ ಹಾರದ ಸೇವೆ ನೀಡ್ತಾ ಇರುವ ಸಂಜೀವ ಕಾಂಚನವರನ್ನ ಸನ್ಮಾನಿಸಲಾಯಿತು. ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷ ಮಾಧವ ಆರ್ ಪಾಲನ್ ಅಧ್ಯಕ್ಷತೆಯನ್ನು ವಹಿಸಿದರು. ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಬೇರಿಕೊಂದು ಬೇರೆ ಅಂಚಿನ ನೋಡುವರು ಭಾಗವಹಿಸಿದ್ದ 5,500 ವರ್ಷವನ್ನು ಅಲ್ಲೂ ಕಳೆದಿರು. ಈಗ ಕಲಿಯುಗದಲ್ಲಿ ನಾವಿದ್ದೇವೆ. ಸಾವಿರಾರು ವರ್ಷದ ಇತಿಹಾಸ, ಅಮೆರಿಕದಂತ ಮುಂದುವರೆದ ರಾಷ್ಟ್ರಕ್ಕೆ ಇರುವ ಇತಿಹಾಸ ಒಂದು 500 ವರ್ಷದ ಇತಿಹಾಸ. ಇಷ್ಟು ಸಾವಿರಾರು ವರ್ಷದ ಇತಿಹಾಸ ಇರುವಂತಹ ಈ ದೇಶದಲ್ಲಿ, ಈ ದೇಶಕ್ಕೆ ಇಂಥ ಒಂದು ಧಾರ್ಮಿಕ ಚಿಂತನೆ, ಸಾಂಸ್ಕೃತಿಕವಂತ ಚಿಂತನೆ, ಸಾಮಾಜಿಕವಂತ ಚಿಂತನೆಯನ್ನು ಕೊಡುವಾಗ ನಮ್ಮ ಪೂರ್ವಜರು ಕಾಲಕಾಲಕ್ಕೆ ಸರಿಯಾಗಿ ಬೇಕಾದಷ್ಟು ಧನಾತ್ಮಕವಂತ ಋಣಾತ್ಮಕವಂತ ಸಂಘರ್ಷಗಳನ್ನು ಮಾಡುತ್ತಾ ಈ ದೇಶವನ್ನಿಷ್ಟು ಬಲಾಢ್ಯವಾಗಿ ಕಟ್ಟಿದರು. ಇದೆಲ್ಲ ಒಂದು ದಿನದಲ್ಲಿ, ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ, ಒಂದು ವರ್ಷದಲ್ಲಿ ಆದದ್ದಲ್ಲ. ಇಂಥ 5,500 ವರ್ಷವನ್ನು ಅಲ್ಲೂ ಕಳೆದಿರು. ಈಗ ಕಲಿಯುಗದಲ್ಲಿ ನಾವಿದ್ದೇವೆ. ನಮ್ಮ ಗಣೇಶೋತ್ಸವ ಸಮಿತಿಗಳು ಬರೇ ಗಣೇಶೋತ್ಸವ ಆಚರಣೆಗೆ ಮಾತ್ರ ಸೀಮಿತ ಅಲ್ಲದೆ, ಇವತ್ತು ಇಡೀ ವಾರ್ಷಿಕ ವರ್ಷದಲ್ಲಿ ಅನೇಕ ಸಮಾಜಮುಖಿಯಾದಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥದ್ದು, ಅದು ನಮ್ಮ ಒಂದು ಸಂಪತ್ತು, ನಮ್ಮ ಆಸ್ತಿ, ನಮ್ಮ ಸಮಾಜದ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ವರ್ಷಗಳ ಸಾಧನೆ ಅಂತ ಹೇಳಿದ್ರೆ ತಪಸ್ಸು ನಾನು ಭಾವಿಸ್ತೇನೆ. ನಮ್ಗೆ ಗೊತ್ತಿದೆ, ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಅದರ ಹಿಂದೆ ಉದ್ವಿಗ್ನತೆ ಇರ್ತದೆ, ಗೊಂದಲ ಇರ್ತದೆ, ಕನ್ಫ್ಯೂಷನ್ ಇರ್ತದೆ. ಮತ್ತೆ ಇಡೀ ಸಮಾಜ ಒಟ್ಟು ಮಾಡಿ ತಿಳ್ಕೊಂಡು ಹೋಗೋ ಕೆಲಸವನ್ನ ಬಹುಶಃ 100 ಜನ ಸೇರ್ಕೊಂಡು ಮಾಡ್ತಕ್ಕಂಥದ್ದು ಬಹುಶಃ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ 40 ವರ್ಷ ಅಂತೇಳಿ ಒಂದು ಪ್ರಮುಖ ಕಾಲಘಟ್ಟ ಅಂತ ಭಾವಿಸ್ತೇನೆ.